ಶ್ರೀ ದುರ್ಗಾ ಪರಮೇಶ್ವರಿ ಕುಸ್ತಿ ತಂಡ ಚಿತ್ರಾಪುರ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕುಸ್ತಿ ಸಂಘದ ವತಿಯಿಂದ ದಿವಂಗತ ಎಂ ಲೋಕಯ್ಯ ಶೆಟ್ಟಿ ಅವರ 17ನೇ ವರ್ಷದ ಸಂಸ್ಮರಣಾರ್ಥ ಜಿಲ್ಲಾ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕುಸ್ತಿ ಪಂದ್ಯಾಟವು ಪಣಂಬೂರಿನ ಕುಳಾಯಿ ಮೊಗವೀರ ಮಹಾಸಭಾ ವೇದಿಕೆಯಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕುಸ್ತಿ ಸಂಘ ಮಂಗಳೂರಿವರ ಸಹಕಾರದೊಂದಿಗೆ ಮಾಜಿ ಶಾಸಕ ಸ್ವಾತಂತ್ರ್ಯ ಹೋರಾಟಗಾರ ದಕ್ಷಿಣ ಕನ್ನಡ ಜಿಲ್ಲಾ ಕುಸ್ತಿ ಸಂಘದ ಸಂಸ್ಥಾಪಕ ಕಾರ್ಮಿಕ ಕಣ್ಮಣಿ ಅಗಲಿದ ಮಹಾಚೇತನ ದಿವಂಗತ ಎಂ ಲೋಕಯ್ಯ ಶೆಟ್ಟಿಯವರ 17ನೇ ವರ್ಷದ ಸಂಸ್ಮರಣಾರ್ಥ ಜಿಲ್ಲಾ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕುಸ್ತಿ ಪಂದ್ಯಾಟವನ್ನು ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ಶ್ರೀಪಾದರು ದೀಪ ಪ್ರಜ್ವಲನಗೊಳಿಸಿ ವಿದ್ಯುಕ್ತವಾಗಿ ಕುಸ್ತಿ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಅವರು ಆಶೀರ್ವಚನ ನೀಡಿದರು. ಈ ಕುಸ್ತಿ ಪಂದ್ಯಾಟ ಇದು ಕುಸ್ತಿಯನ್ನು ಕಲಿತ ಮೇಲೆ ಅದನ್ನು ಕೆಟ್ಟದಕ್ಕೆ ಉಪಯೋಗ ಮಾಡಬಾರ್ದು. ಅದಕ್ಕೆ ಲೋಕಯ್ಯ ಶೆಟ್ಟಿಯವರು ಇದನ್ನು ಸಂಸ್ಥಾಪಕರು ಈ ಥರದ್ದು. ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಉದ್ದೇಶ ಇದರಿಂದ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿ. ಹಾಗೆ ಎಲ್ಲ ಕುಸ್ತಿ ಕಲಿತವರು ಇದರಿಂದ ನಮ್ಮ ಸಮಾಜಕ್ಕೆ ರಕ್ಷಣೆಯನ್ನು ಕೊಡಬೇಕು. ಅದರಿಂದ ದೇಶದ ರಕ್ಷಣೆ ಮಾಡಿ ನಮ್ಮ ರಕ್ಷಣೆಯನ್ನು ಮಾಡಿಕೊಂಡು ಈ ಕುಸ್ತಿ ಪಂದ್ಯಾಟ ಅನ್ನುವಂಥದ್ದು ಎಲ್ಲರಿಗೂ ಉತ್ತಮ ಸಾರ್ಥಕವಾದಂತಹ ಒಂದು ಕೆಲಸ ಆಗಲಿ ಅಂತ ಹೇಳಿ ಈ ಸಭೆಯಲ್ಲಿ ಆಶಿಸ್ತಾ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಾಧವ ಸುವರ್ಣ ಅವರು ಮಾತನಾಡಿ ಕುಸ್ತಿ ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು. ಇಲ್ಲಿನ ಈ ನಮ್ಮ ರಂಗಮಂದಿರ ಪಣಂಬೂರು ಮೊಗವೀರ ಮಹಾಸಭೆಯ ರಂಗಮಂದಿರದ ಮುಂಭಾಗದಲ್ಲಿ ಜರುಗುತ್ತಿರುವಂಥ ಈ ಕುಸ್ತಿ ಪಂದ್ಯಾಟ ಯಾವುದೇ ಎಡರು ತೊಡರುಗಳಿಲ್ಲದೆ ಅತ್ಯಂತ ಸಾಂಗವಾಗಿ ಒಳ್ಳೆಯ ರೀತಿಯಲ್ಲಿ ಜರಗಲಿ. ಇವತ್ತು ಮಾತ್ರ ಅಲ್ಲ, ಈ ಕುಸ್ತಿ ಪಂದ್ಯಾಟ ನಿರಂತರವಾಗಿ ಸಾಗಿ ಬರುವಂತಾಗಲಿ. ಕುಸ್ತಿ ಪಂದ್ಯಾಟದ ಜೊತೆಗೆ ಕುಸ್ತಿ ಸಂಘದ ಅಧ್ಯಕ್ಷರು ಆಗಿರುವಂಥ ದಿವಂಗತ ಲೋಕಯ್ಯ ಶೆಟ್ಟರ ಹೆಸರು ಶಾಶ್ವತವಾಗಲಿ ಈ ನೆಲದ ಮೇಲೆ ಉಳಿಯಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಮಹಿಳೆಯರ ಮತ್ತು ಪುರುಷರ ವಿವಿಧ ವಿಭಾಗದಲ್ಲಿ ಕುಸ್ತಿ ಸ್ಪರ್ಧೆಗಳು ನಡೆದವು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಹಿರಿಯ ಕುಸ್ತಿಪಟು ಗಂಗಾಧರ ಸಾಲ್ಯಾನ್ ಹೊಸಬೆಟ್ಟು, ದೈಹಿಕ ಶಿಕ್ಷಣ ಶಿಕ್ಷಕರಾದ ಮಂಜು ಶಾಪಿ, ವಾದ್ಯ ಸಂಗೀತ ಶಿಕ್ಷಕರಾದ ರಘುರಾಮ್ ಬಂಗೇರ ಬೈಕಂಪಾಡಿ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಗಣ್ಯರು ವಿಜೇತ ಕುಸ್ತಿ ಸ್ಪರ್ಧಿಗಳಿಗೆ ಬಹುಮಾನವನ್ನು ವಿತರಿಸಿದರು.
ಸಂದರ್ಭ ಸುರತ್ಕಲ್ನ ಉದ್ಯಮಿ ಜೆಡಿ ವೀರಪ್ಪ, ಉಮೇಶ್ ಕರ್ಕೇರ, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಗಣೇಶ್ ಹೊಸಬೆಟ್ಟು, ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ವರುಣ್ ಚೌಟಾ, ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರಾದ ಎಂ ಸುರೇಶ್ ಚಂದ್ರ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಮೆಚ್ಚೂರು ಕುಸ್ತಿ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ವಿ ಕರ್ಕೇರ, ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಎಸ್ ರಾವ್, ಅಗರಿ ಸಮೂಹ ಸಂಸ್ಥೆಯ ಮಾಲಕರಾದ ಅಗರಿ ರಾಘವೇಂದ್ರ ರಾವ್, ಹರೀಶ್ ಶೆಟ್ಟಿ, ಸಂಗೀತ ನಿರ್ದೇಶಕ ನಟ ಗುರು ಕಿರಣ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್ ವಿ4 ನ್ಯೂಸ್ 24/7 ಮಂಗಳೂರು.